गाइस ಎಂಚಲರ್ ಮಾಡ್ತಿರಲ್ಲ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಾಸ್ಟ್ ವಿಡಿಯೋ ಊರಲ್ಲಿ ಮಾಡಿದ್ದೆ ನಾನು ಊರಲ್ಲಿ ವಿಡಿಯೋ ಮಾಡಿದ ನಂತರ ನಾನು ವಿಡಿಯೋನ ಮಾಡಿರಲಿಲ್ಲ ಶೂಟ್ ಮಾಡಿಟ್ಟಿದ್ದೀನಿ ಎಡಿಟಿಂಗ್ ಈಗ ಟೈಮ್ ಇಲ್ಲ ಸೋ ನನ್ನ ಬರ್ಡೇ ವಿಡಿಯೋ ಕೂಡ ಇತ್ತು ಮೇ 26 ಬರ್ಡೇ ಇತ್ತು ಬರ್ಡೇ ವಿಡಿಯೋ ಕೂಡ ನನಗೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ ಇನ್ನೇನು ತುಂಬ ದಿನ ಕಳೀತಲ್ಲ ಅಂತ ಬೇಡಪ್ಪ ಅಂತ ಸುಮ್ಮನಿದ್ದೀನಿ ನಾನು ಸೋ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿಲ್ಲ ಎಡಿಟಿಂಗ್ ನನಗೆ ಟೈಮ್ ಇಲ್ಲ ಸೋ ಫೈನಲಿ ಇವತ್ತು ಫ್ರೀಯಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಿಮ್ಮ ಜೊತೆ ನಾನು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಹೇಗಿದ್ರೆ ಎಲ್ಲರೂ ಕೂಡ ಆರಾಮಲ್ವಾ ಇವತ್ತು ಒಂದು ಸ್ಪೆಷಲ್ ಆದ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ಇದು ಮಹಿಳೆಯರಿಗೆ ತುಂಬಾ ಉಪಯುಕ್ತ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಏನು ಅಂತ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಂತ ತುಂಬ ಜನ ಮಹಿಳೆಯರು ಅನ್ಕೋತಾ ಇರ್ತಾರೆ ಸೊ ಫೈನಲಿ ಇವತ್ತು ನಾನೊಂದು ಒಳ್ಳೆ ಕ್ರೀಮ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕ್ರೀಮ್ ಏನಕ್ಕೆ ಅಂತ ಅನ್ಕೋತಾ ಇದ್ದೀರಾ ಎಸ್ ಅನ್ವಾಂಟೆಡ್ ಹೇರ್ ರಿಮೂವಲ್ ಕ್ರೀಮ್ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಇದು ಪ್ರೈವೇಟ್ ಪಾರ್ಟ್ಗೆ ಅಂದರೆ ಇಂಟಿಮೇಟ್ ಸ್ಕಿನ್ಗೆ ಕೂಡ ಇದು ಸೂಟ್ ಆಗುತ್ತೆ ಯಾವುದೇ ಕ್ರೀಮ್ ಯೂಸ್ ಮಾಡೋದಕ್ಕಿಂತ ಮೊದಲು ಕೂಡ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಕೆಲವ್ರಿಗೆ ಆಗೋದಿಲ್ಲ ಇಚಿಂಗ್ ಆಗುತ್ತೆ ಅದಕ್ಕೋಸ್ಕರ ಅಂದರೆ ತುರ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಕ್ರೀಮ್ ಅಪ್ಲೈ ಮಾಡೋದಕ್ಕಿಂತ ಮೊದಲು ಕೈಗೆ ಒಂದು ಸ್ವಲ್ಪ ಇಲ್ಲಿ ಹಚ್ಕೊಂಡ್ರೆ ಅದು ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಸೊ ಆ ನಂತರ ನೀವು ಅದನ್ನು ಕಂಟಿನ್ಯೂ ಮಾಡ್ಕೋಬೋದು ಇನ್ನು ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂದರೆ ಕೆಲವರಿಗೆ ಅಪ್ಪರ್ ಲಿಪ್ಸಲ್ಲಿ ಅನ್ವಾಂಟೆಡ್ ಹೇರ್ ಆಗಿರ್ಬೋದು ಅಥವಾ ಇಲ್ಲಿ ಕೆಲವರಿಗೆ ಹೇರ್ ಗ್ರೋತ್ ಆಗುತ್ತೆ ತುಂಬ ಜನ ಮಹಿಳೆಯರಿಗೆ ಕೆಲವರು ಹೋಮ್ ರೆಮಿಡಿಗಳನ್ನು ಟ್ರೈ ಮಾಡ್ತಾ ಇರ್ತಾರೆ ಕೆಲವರು ಇದಕ್ಕೆ ಮೆಡಿಸಿನ್ ಕೂಡ ತಗೊಳ್ತಾ ಇರ್ತಾರೆ ಇದೆಲ್ಲ ಬೇಡ ಕೆಲವರಿಗೆ ಟೈಮ್ ಸಿಗೋದಿಲ್ಲ ಹೊರಗಡೆ ವರ್ಕಿಂಗ್ ವುಮೆನ್ಸ್ ಆಗಿದ್ರೆ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ ತುಂಬ ಜನರಿಗೆ ಟೈಮ್ ಸಿಗೋದಿಲ್ಲ ಅಂಥವ್ರಿಗೆ ಇವತ್ತು ನಾನೊಂದು ಒಳ್ಳೆ ಒಂದು ಕ್ರೀಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಅನ್ವಾಂಟೆಡ್ ಹೇರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಕ್ಕಳಿಗೆಲ್ಲ ಮುಖದ ಮೇಲೆ ಕೂದಲಿದೆ ಅಂತ ಹೇಳಿ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಅದು ತನ್ನಿಂದ ತಾನೇ ಉದುರೋಗುತ್ತೆ ಇವತ್ತು ನಾನು ಹೇಳುವಂಥದ್ದು ಇದು ದೊಡ್ಡವರಿಗೆ ನಮಗೆ ಮಾತ್ರ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿದೆ ಪ್ಯಾಕೇಜಿಂಗ್ ಇದ್ರ ಹೆಸರು ನಮ್ಯ ಹೇರ್ ರಿಮೂವಲ್ ಕ್ರೀಮ್ ಅಂತ ಫಾರ್ ಇಂಟಿಮೇಟ್ ಸ್ಕಿನ್ ಅಂತ ಸ್ಪೆಷಲ್ ಆಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ ನನ್ನ ಕೈಗೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಇದು ಹೇರ್ ತುಂಬ ಬೇಗನೆ ಗ್ರೋತ್ ಆಗದೇ ಇರೋ ಥರ ಕೂಡ ಇದೆ ನೋಡ್ಕೊಳ್ಳುತ್ತೆ ಏನು ಈ ಪ್ಯಾಕೆಟ್ನ ಓಪನ್ ಮಾಡೋಣ ಇದರ ಕ್ರೀಮ್ ಅಂದರೆ ಯಾವ ರೀತಿ ಇದೆ ಅಂತ ನೋಡೋಣ ತೋರಿಸ್ತೀನಿ ನಾನು ನಿಮಗೆ ಇದ್ರ ಪ್ಯಾಕೇಜಿಂಗ್ ಈ ರೀತಿಯಾಗಿದೆ ನೀವು ನೋಡ್ತಾ ಇರ್ಬೋದು ಒಂದು ಅಪ್ಲೈ ಮಾಡಲಿಕ್ಕೆ ಈ ಥರ ಒಂದು ಕೊಟ್ಟಿದ್ದಾರೆ ಆನಂತರ ಕ್ರೀಮ್ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ ಕ್ರೀಮ್ ಅದ್ರ ಜೊತೆಗೆ ಒಂದು ಸಿರಮ್ ಕೂಡ ಕೊಟ್ಟಿದ್ದಾರೆ ಇದ್ರ ಬೆನಿಫಿಟ್ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ ಫಸ್ಟ್ ಈ ಕ್ರೀಮ್ನ ಅಪ್ಲೈ ಮಾಡೋಣ ಯಾವ ರೀತಿ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ಬರೀ 5 ನಿಮಿಷದಲ್ಲಿ ಹೇರ್ ರಿಮೂವ್ ಆಗುತ್ತೆ ಇದರಲ್ಲಿ ಬನ್ನಿ ನೋಡೋಣ ಯಾವ ರೀತಿ ಹಚ್ಕೊಳ್ಳೋದು ಅಂತ ನೋಡಿ ಇವಾಗ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡಿ ತೋರಿಸ್ತೀನಿ ಇದೇ ರೀತಿಯಾಗಿ ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಇದೇ ರೀತಿಯಾಗಿ ಹಚ್ಕೋಬೇಕು ಫುಲ್ ಹ್ಯಾಂಡ್ಗೆ ಇದೇ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ ಬರೀ ಒಂದು 5 ನಿಮಿಷ ಹೀಗೆ ಬಿಟ್ಟರೆ ಸಾಕು ಒಂದು 5 ನಿಮಿಷ ಇದೇ ರೀತಿಯಾಗಿ ಬಿಡ್ತೀನಿ ನಾನು ಆವಾಗ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ರಿಸಲ್ಟ್ ಇದರದ್ದು ಬರುತ್ತೆ ಅಂತ ನೋಡ್ತಾ ಇದ್ದೀರಲ್ವ ಆಫ್ಟರ್ 5 ಮಿನಿಟ್ಸ್ ಇದು ಈ ಥರ ಆಗಿದೆ ಒಂದು ಒದ್ದೆ ಬಟ್ಟೆ ತೊಗೊಳ್ಳಿ ನಾನಿಲ್ಲಿ ವೈಪ್ಸ್ ತೊಗೊಂಡಿದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ ಇದೇ ರೀತಿಯಾಗಿ ಮಾಡ್ಕೋಬೇಕು ತುಂಬಾ ಕ್ಲೀನಾಗಿ ಬಂದುಬಿಡುತ್ತೆ ನೋಡ್ತಾ ಇದ್ದೀರಲ್ವ ಡ್ರೈ ಕ್ಲೋತಲ್ಲಿ ಒರೆಸ್ಲಿಕ್ಕೆ ಹೋಗಬೇಡಿ ಒದ್ದೆ ಬಟ್ಟೆ ಅಥವಾ ಬೇಬಿ ವೈಪ್ಸ್ ಇದೇ ರೀತಿಯಾಗಿ ಒರೆಸ್ಕೋಬೇಕು ನೋಡಿ ಎಷ್ಟು ಕ್ಲೀನಾಗಿ ಹೋಯಿತು ಅಂತ ನೋಡ್ತಾ ಇದ್ದೀರಾ ಅಲ್ವಾ ಎಸ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಇದು ವ್ಯಾಕ್ಸ್ ಮಾಡಿರುವಂತಹ ಹ್ಯಾಂಡ್ ನೀವು ಡಿಫ್ರೆನ್ಸ್ ನೋಡ್ತಾ ಇರ್ಬೋದು ಇದು ಮಾಡಿಲ್ಲ ಇದು ಯಾವ ರೀತಿ ಇದೆ ಈ ಕೈ ಯಾವ ರೀತಿ ಇದೆ ನೀವು ನೋಡ್ತಾ ಇರ್ಬೋದು ಇದೆಷ್ಟು ಸ್ಮೂತಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಮಾಡಿಲ್ಲ ಡಿಫ್ರೆನ್ಸ್ ನೀವೇ ನೋಡ್ತಾ ಇರ್ಬೋದು ಎಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ವಾ ಡಿಫ್ರೆನ್ಸ್ ನೀವೇ ನೋಡ್ತಾ ಇದ್ರಲ್ವಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇದರಲ್ಲಿ ಸ್ಕಿನ್ ಕಪ್ಪಾಗೋದು ಆ ರೀತಿ ಏನೂ ಆಗೋದಿಲ್ಲ ಸ್ಕಿನ್ ಡಾರ್ಕ್ ಆಗೋದು ಆ ರೀತಿ ಏನೂ ಆಗೋದಿಲ್ಲ
ತುಂಬಾ ಸ್ಮೂತ್ ಫೀಲ್ ಇದೆ. ಇದು ವ್ಯಾಕ್ಸ್ ಆದ ನಂತರ ಹ್ಯಾಂಡ್ನ ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು. ನಾನು ಇವಾಗ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಡಿಫ್ರೆನ್ಸ್ ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಸಿರಮ್ ಅಪ್ಲೈ ಮಾಡೋಣ ನಾವು. ನೋಡ್ತಾ ಇದ್ದೀರಲ್ವ ಸಿರಮ್ ಈ ರೀತಿಯಾಗಿದೆ. ಸಿರಮ್ ಹಚ್ಕೊಳ್ಳೋದ್ರಿಂದ ಬೇಗ ಹೇರ್ ಗ್ರೋತ್ ಆಗದೆ ಇರೋ ಥರ ಈ ಸಿರಮ್ ನೋಡ್ಕೊಳ್ಳುತ್ತೆ. ಮತ್ತು ನಿಮಗೆ ತುರ್ಕಿ ಏನಾದರೂ ಆಗದೆ ಇರೋ ಥರ ಇದು ನೋಡ್ಕೊಳ್ಳುತ್ತೆ. ಪ್ಯಾಕೇಜ್ ನಾನಿದು ಓಪನ್ ಮಾಡಿಲ್ಲ. ಇದು ಹೊಸ ಪ್ಯಾಕೆಟ್. ನಂದು ಒಂದು ಪ್ಯಾಕೆಟ್ ಆವಾಗಲೇ ಖಾಲಿ ಆಗಿದೆ. ಸ್ವಲ್ಪ ಹೀಗೆ ತಗೊಂಡು ಇದೇ ರೀತಿಯಾಗಿ ಅಪ್ಲೈ ಮಾಡಬೇಕು ಫುಲ್ ಹ್ಯಾಂಡ್ಗೆ. ಇದು ಸ್ಕಿನ್ ಕಪ್ಪಾಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ತುಂಬಾ ಸ್ಮೂತ್ ಆಗಿದೆ. ತುಂಬಾ ಸ್ಮೆಲ್ ಕೂಡ ಇದರದ್ದು ತುಂಬಾ ಚೆನ್ನಾಗಿದೆ. ಇದೇ ರೀತಿಯಾಗಿ ಒಂದೆರಡು ನಿಮಿಷ ಮಸಾಜ್ ಮಾಡಿ. ಕೈ ತುಂಬಾ ಸಾಫ್ಟ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಅಲ್ವಾ. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ ನಿಮಗೆ. ಯಾರಾದರೂ ಹೊಸಬ್ರು ನನ್ನ ಚಾನಲಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.